ಚೆನ್ನ ಇದ್ದರೆ ಚೆನ್ನ ಅಡವದಿ ಹೊಡಿಯನ್ನ. ನಾನು ಸೆಕೆಂಡ್ ಟೈಮ್ చూపినను ಮೂವಿ ಮಸ್ತ್ ಇದೆ ಮಾತಾ ಬರ್ತೆ ತುಳು ಫಿಲ್ಮ್ ಸಪೋರ್ಟ್ ಮಾಡ್ಲೆ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಜಧಾನಿ ಬೆಂಗಳೂರಿನಲ್ಲಿ ಸರ್ಕಸ್ ಸಿನಿಮಾಗೆ ಮೊದಲ ಹಂತದಲ್ಲಿ ಎಷ್ಟು ಚಿತ್ರಮಂದಿರಗಳು ಸಿಕ್ಕಿವೆ, ಹಾಗೆ ಎಷ್ಟು ಪ್ರದರ್ಶನಗಳು ಸಿಕ್ಕಿವೆ, ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಸರ್ಕಸ್ ಸಿನಿಮಾ ಪ್ರದರ್ಶನ ಕಾಣಲಿದೆ ಎನ್ನುವ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ತುಳು ಚಿತ್ರರಂಗದ ಎಲ್ಲ ದಾಖಲೆಗಳನ್ನು ಉಡಿಸಿ ಮಾಡಿ ಗೆಲುವಿನ ಪತಾಕೆ ಹಾರಿಸಿದಂಥ ಸಿನಿಮಾ ನಾಳೆಯಿಂದ ಬೆಂಗಳೂರಿನಾದ್ಯಂತ ಪ್ರದರ್ಶನ ಕಾಣಲಿದೆ. ಹಾಗಾದ್ರೆ ಎಷ್ಟು ಚಿತ್ರಮಂದಿರಗಳಲ್ಲಿ ಎಷ್ಟು ಪ್ರದರ್ಶನಗಳು ಈ ಸಿನಿಮಾಗೆ ಸಿಕ್ಕಿದೆ ಅಂತ ಕೇಳೋದಾದ್ರೆ ಒಟ್ಟು 17 ಚಿತ್ರಮಂದಿರಗಳು ಸಿಕ್ಕಿವೆ. ಈ 17 ಚಿತ್ರಮಂದಿರಗಳ ಪೈಕಿ 16 ಮಲ್ಟಿಸ್ಕ್ರೀನ್ ಚಿತ್ರಮಂದಿರ, ಒಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಇನ್ನು ಎಷ್ಟು ಪ್ರದರ್ಶನಗಳು ಸಿಕ್ಕಿವೆ ಅಂತ ಕೇಳಿದ್ರೆ ಮೊದಲ ಹಂತದಲ್ಲಿ 27 ಪ್ರದರ್ಶನಗಳು ಈ ಸಿನಿಮಾಗೆ ಸಿಕ್ಕಿದೆ. ಹಾಗಾದ್ರೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಎಷ್ಟೆಷ್ಟು ಪ್ರದರ್ಶನದಲ್ಲಿ ಅಬ್ಬರಿಸಲಿದೆ ಅಂತ ಕೇಳೋದಾದ್ರೆ ಕೋರಮಂಗಲದಲ್ಲಿರುವಂತಹ PVR ಚಿತ್ರಮಂದಿರದಲ್ಲಿ ಒಂದು ಪ್ರದರ್ಶನ ಸಂಜೆ 6:40. ಇನ್ನು ಬನ್ನೇರುಘಟ್ಟೆ ರಸ್ತೆಯಲ್ಲಿರುವಂತಹ ವೆಗಾ ಸಿಟಿ ಮಾಲ್ನ PVRನಲ್ಲಿ ದಿನ 2 ಆಟ, ಬೆಳಗ್ಗೆ 10:40 ಹಾಗೆ ರಾತ್ರಿ 10 ಗಂಟೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಒರೆನ್ ಮಾಲ್ನ PVRನಲ್ಲಿ ದಿನ 6 ಆಟ, ಬೆಳಗ್ಗೆ 9:55ರಿಂದ ಪ್ರದರ್ಶನ ಆರಂಭವಾಗುತ್ತೆ. ಇದಾದ ಬಳಿಕ ಮಧ್ಯಾಹ್ನ 2 ಗಂಟೆ, ಸಂಜೆ 3:05, ಸಂಜೆ 6:25, ಸಂಜೆ 6:40 ಹಾಗೆ ರಾತ್ರಿ 10:30. ಒಟ್ಟು 6 ಪ್ರದರ್ಶನಗಳನ್ನು ಒರೆನ್ ಮಾಲ್ನ PVR ಚಿತ್ರಮಂದಿರದಲ್ಲಿ ಸರ್ಕಸ್ ಸಿನಿಮಾಗೆ ನೀಡಲಾಗಿದೆ. ಇನ್ನು ಶಾಂತಿನಿಕೇತನದಲ್ಲಿರುವಂತಹ ಸಿನಿಪೋಲಿಸ್ನಲ್ಲಿ ದಿನ 1 ಆಟ 6:55. ಇದನ್ನು ಹೊರತುಪಡಿಸಿದ್ರೆ ವೈಡ್ ಫೀಲ್ಡ್ ರಸ್ತೆಯಲ್ಲಿರುವಂತಹ ಪಿಯೋನಿಕ್ಸ್ ಮಾಲ್ ಇಲ್ಲಿರುವ PVRನಲ್ಲಿ ದಿನ 3 ಆಟ, ಬೆಳಗ್ಗೆ 9:45, ಸಂಜೆ 4:15 ಹಾಗೆ ರಾತ್ರಿ 10 ಗಂಟೆಗೆ ಇಲ್ಲಿ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ. ಇದನ್ನು ಹೊರತುಪಡಿಸಿ ರಾಯಲ್ ಮೀನಾಕ್ಷಿ ಮಾಲ್ನಲ್ಲಿರುವಂತಹ ಸಿನಿಪೋಲಿಸ್ನಲ್ಲಿ ದಿನ 1 ಆಟ ರಾತ್ರಿ 7 ಗಂಟೆಗೆ, ಹಾಗೆ ಲೂಲು ಮಾಲ್ನಲ್ಲಿರುವಂತಹ ಸಿನಿಪೋಲಿಸ್ನಲ್ಲಿ ರಾತ್ರಿ 7:15 ಪ್ರದರ್ಶನ, ಅರೆಕೆರೆಯಲ್ಲಿರುವಂತಹ ಸೆಂಟ್ರಲ್ ಮಾಲ್ನ ಸಿನಿಪೋಲಿಸ್ನಲ್ಲಿ ರಾತ್ರಿ 10 ಗಂಟೆಗೆ ಒಂದು ಪ್ರದರ್ಶನ, ಬಿನ್ನಿಪೇಟೆಯಲ್ಲಿರುವಂತಹ ಸಿನಿಪೋಲಿಸ್ನಲ್ಲಿ ಸಂಜೆ 6:50 ಒಂದು ಪ್ರದರ್ಶನ, ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಗೋಪಾಲನ್ ಸಿನಿಮಾಸ್ನಲ್ಲಿ ರಾತ್ರಿ 7:15 ಒಂದು ಪ್ರದರ್ಶನ, ಮೈಸೂರು ರಸ್ತೆಯಲ್ಲಿರುವಂತಹ ಆರ್ಕಿಡ್ ಮಾಲ್ನ ಗೋಪಾಲನ್ ಸಿನಿಮಾಸ್ನಲ್ಲಿ ರಾತ್ರಿ 7:10 ಒಂದು ಪ್ರದರ್ಶನ, ಜೆಪಿ ನಗರದಲ್ಲಿರುವಂತಹ ಐನಾಕ್ಸ್ ಚಿತ್ರಮಂದಿರದಲ್ಲಿ ದಿನ 3 ಆಟ, ಬೆಳಗ್ಗೆ 11:50, ಸಂಜೆ 3:10 ಹಾಗೆ ಸಂಜೆ 6:30 ಒಟ್ಟು 3 ಪ್ರದರ್ಶನವನ್ನ ಇಲ್ಲಿ ಏರ್ಪಡಿಸಲಾಗಿದೆ. ಇದನ್ನು ಹೊರತುಪಡಿಸಿದ್ರೆ ಸಿರ್ಸಿ ಸರ್ಕಲ್ನಲ್ಲಿರುವಂತಹ ಗೋಪಾಲನ್ ಮಾಲ್ನಲ್ಲಿ ಸಂಜೆ 6:45 ಒಂದು ಪ್ರದರ್ಶನ, ಹಳೆ ಮದ್ರಾಸ್ ರಸ್ತೆಯಲ್ಲಿರುವಂತಹ ಗೋಪಾಲನ್ ಮಿನಿಪ್ಲೆಕ್ಸ್ನಲ್ಲಿ ರಾತ್ರಿ 7 ಗಂಟೆಯ ಒಂದು ಪ್ರದರ್ಶನ, ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ವೆಗಾ ಸಿಟಿ ಮಾಲ್ನಲ್ಲಿರುವ PVR ಗೋಲ್ಡ್ನಲ್ಲಿ ರಾತ್ರಿ 6:50 ಒಂದು ಪ್ರದರ್ಶನ, ಇನ್ನು ವೈಡ್ ಫೀಲ್ಡ್ನಲ್ಲಿರುವಂತಹ ಐನಾಕ್ಸ್ನಲ್ಲಿ ರಾತ್ರಿ 7 ಗಂಟೆ ಒಂದು ಪ್ರದರ್ಶನ. ಇವಿಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ತುಳುವಿನ ಸರ್ಕಸ್ ಚಿತ್ರಕ್ಕೆ ಹಾಕಿದಂತಹ ರೆಡ್ ಕಾರ್ಪೆಟ್. ಆದ್ರೆ ಇನ್ನು ಸಂಜೆ 7:15 ಯಶವಂತಪುರದಲ್ಲಿರುವಂತಹ ಗೋವರ್ಧನ್ ಚಿತ್ರಮಂದಿರದಲ್ಲೂ ಕೂಡ ಸರ್ಕಸ್ ಸಿನಿಮಾ ಪ್ರದರ್ಶನ ಕಾಣಲಿದೆ. ಈ ಮೂಲಕ ಮೊಟ್ಟ ಮೊದಲ ಬಾರಿಗೆ ತುಳು ಸಿನಿಮಾ ಒಂದನ್ನ ಗೋವರ್ಧನ್ ಚಿತ್ರಮಂದಿರ ಪ್ರದರ್ಶನ ಮಾಡ್ತಾ ಇದೆ. ಗೋವರ್ಧನ್ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ತುಂಬಾ ಬೃಹತ್ ಚಿತ್ರಮಂದಿರ. ನಮ್ಮ ಪುತ್ತೂರಿನ ಮಯೂರ ಚಿತ್ರಮಂದಿರ ಯಾವ ರೀತಿ ಇತ್ತು ಅದೇ ರೀತಿಯಾದಂತಹ ಬೃಹತ್ ಚಿತ್ರಮಂದಿರ ಗೋವರ್ಧನ್. ಈ ಗೋವರ್ಧನ್ ಚಿತ್ರಮಂದಿರದಲ್ಲಿ ಇದೇ ಮೊದಲ ಬಾರಿಗೆ ತುಳು ಸಿನಿಮಾದ ಪ್ರದರ್ಶನ ಆಗ್ತಾ ಇರೋದು. ರಾತ್ರಿ 7:15 ಪ್ರದರ್ಶನ. ರಾಜಧಾನಿ ಬೆಂಗಳೂರಿನಲ್ಲಿ ತುಳು ಸಿನಿಮಾಗಳ ಪ್ರದರ್ಶನ ಏನು ಹೊಸ್ತೇನಲ್ಲ. ಹಾಗಂತ ಎಲ್ಲಾ ತುಳು ಸಿನಿಮಾಗಳು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿದ್ಯಾ ಅಂತ ಕೇಳಿದ್ರೆ ಇತ್ತೀಚಿನ ದಿನಗಳಲ್ಲೇ ಇಲ್ಲ. ಹಿಂದೆಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಇಲ್ಲದ ಕಾಲಘಟ್ಟದಲ್ಲಿ ರಾಜಧಾನಿ ಬೆಂಗಳೂರಿನ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ತುಳು ಸಿನಿಮಾಗಳ ಪ್ರದರ್ಶನ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಬೆರಳೆಣಿಕೆಯ ಸಿನಿಮಾಗಳಷ್ಟೇ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿದೆ. ಈ ಪೈಕಿ ಇದೀಗ ಗೋವರ್ಧನ್ ಚಿತ್ರಮಂದಿರದಲ್ಲಿ ಸರ್ಕಸ್ ಸಿನಿಮಾವನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಇನ್ನೊಂದಿಷ್ಟು ಮಂದಿ ಕೇಳಬಹುದು, ಗೋವರ್ಧನ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ, ಇದರಲ್ಲಿ ವಿಶೇಷತೆ ಏನಿದೆ ಅಂತ. ಒಂದು ಸಿನಿಮಾದಲ್ಲಿ ತೂಕ ಇತ್ತಂತಾದ್ರೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಪ್ರದರ್ಶನವನ್ನ ನೀಡುತ್ತೆ, ಹೆಚ್ಚುವರಿ ಪ್ರದರ್ಶನವನ್ನ ಕೂಡ ಆಡ್ ಆನ್ ಮಾಡುತ್ತೆ. ಆದ್ರೆ ಒಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ತುಳು ಸಿನಿಮಾವನ್ನ ರಾಜಧಾನಿ ಬ್ಯಾಂಗ್ಳೂರ್ನಲ್ಲಿ ರಿಲೀಸ್ ಮಾಡೋದಿದೆಯಲ್ಲ, ಇದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ. ಅದರಲ್ಲೂ ಗೋವರ್ಧನ್ ಅಂತ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡ್ತಾರಂತಾದ್ರೆ ಡಬಲ್ ಗುಂಡಿಗೆ ಇರಬೇಕು. ಬೃಹತ್ ಚಿತ್ರಮಂದಿರ ಬೇರೆ. ಅದಕ್ಕಿಂತಲೂ ಹೆಚ್ಚಾಗಿ ಈ ಸಿನಿಮಾದ ಚಿತ್ರಮಂದಿರಗಳನ್ನ ವಿಂಗಡಣೆ ಮಾಡೋದಕ್ಕಾಗಿ ಒಂದಿಷ್ಟು ವಿಧಗಳಿವೆ. ಮೊದಲನೇದಾಗಿ
ಗಾಂಧಿನಗರದ ಚಿತ್ರಮಂದಿರ, ಇದರ ಬಳಿಕ 2ನೇ ಹಂತದ ಚಿತ್ರಮಂದಿರ ಅಂತ ಇದೆ. ಈ 2ನೇ ಹಂತದ ಚಿತ್ರಮಂದಿರದಲ್ಲಿ ಒಂದಿಷ್ಟು ಚಿತ್ರಮಂದಿರಗಳ ಹೆಸರು ಕೂಡ ಇದೆ. ಆ ಚಿತ್ರಮಂದಿರಗಳು ಯಾವುದಂತ ಹೇಳಿದ್ರೆ ನವರಂಗ, ಪ್ರಸನ್ನ ಹಾಗೆ ಗೋವರ್ಧನ್ ಚಿತ್ರಮಂದಿರ ಕೂಡ. ಈ 2ನೇ ಹಂತದ ಚಿತ್ರಮಂದಿರದಲ್ಲಿ ಇದೀಗ ಪ್ರದರ್ಶನ ಆಗ್ತಾ ಇರೋದು ನಮ್ಮ ತುಳುವಿನ ಹೆಮ್ಮೆಯ ಸರ್ಕಸ್ ಸಿನಿಮಾ. ಯಶವಂತಪುರ ಎಲ್ಲರೂ ಕೂಡ ಗೊತ್ತಿರುವಂತದ್ದೇ. ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ಇದೇ ಹಾಸನ ಮಾರ್ಗವಾಗಿ ತುಮಕೂರು ರಸ್ತೆಯಲ್ಲಿ ರಾಜಧಾನಿ ಬೆಂಗಳೂರಿಗೆ ಬರೋದು. ಈ ಬೆಂಗಳೂರಿಗೆ ಬರುವಂತಹ ದಾರಿಯಲ್ಲಿ ಸಿಗುವಂತದ್ದೇ ಯಶವಂತಪುರ. ಹಾಗೆ ಮಂಗಳೂರಿಂದ ಬರಬೇಕಾದ್ರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಏನು ಎಡಬದಿಗೆ ಇದೆ, ಬಲಬದಿಯಲ್ಲಿ ಇರುವಂತದ್ದೇ ಗೋವರ್ಧನ್ ಚಿತ್ರಮಂದಿರ. ಅದೆಷ್ಟೋ ಲೆಜೆಂಡ್ಗಳ ಸಿನಿಮಾಗಳು ಈ ಗೋವರ್ಧನ್ನ ಪರದೆಯಲ್ಲಿ ಶತಕ ಅರ್ಧ ಶತಕವನ್ನ ಬಾರಿಸಿದೆ. ಅಂತ ಪರದೆಯಲ್ಲಿ ಇದೀಗ ನಮ್ಮ ತುಳುವಿನ ಸರ್ಕಸ್ ಸಿನಿಮಾ ಪ್ರದರ್ಶನ ಕಾಣುವುದಕ್ಕೆ ಕ್ಷಣಗಣನೆಯನ್ನ ಎಣಿಸ್ತಾ ಇದೆ. ಇನ್ನು ಈ ಪ್ರದರ್ಶನಗಳು, ಈ ಚಿತ್ರಮಂದಿರಗಳ ಸಂಖ್ಯೆ ಜಸ್ಟ್ ಸ್ಯಾಂಪಲ್ ಅಷ್ಟೇ. ಗಿರಿಗಿರಿ ಸಿನಿಮಾ ತೆರೆ ಕಂಡಾಗ ಆರಂಭದಲ್ಲಿ ಕೇವಲ 5 ಪ್ರದರ್ಶನಗಳು 5 ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಸಿಕ್ಕಿತ್ತು. ಅದಾದ ಬಳಿಕ 12 ಚಿತ್ರಮಂದಿರಗಳಾಯಿತು, 23 ಶೋಗಳು ಕೂಡ ನಡೆದೋಯ್ತು. ಎಲ್ಲವೂ ಕೂಡ ಸೋಲ್ಡ್ ಔಟ್, ಹೌಸ್ಫುಲ್ ಬೋರ್ಡ್ ಅನ್ನ ಹಾಕಿ ಸಿನಿಮಾವನ್ನ ಪ್ರದರ್ಶನ ಮಾಡಿದಂತಹ ಇತಿಹಾಸ ಗಿರಿಗಿರಿ ಸಿನಿಮಾಗೆ ಇದೆ. ಇನ್ನು ಸರ್ಕಸ್ ಸಿನಿಮಾ ಅದರ 10 ಪಟ್ಟು ಹೆಚ್ಚು ಕ್ರೇಜ್ ಕೂಡ ಇದೆ. ಆರಂಭಿಕವಾಗಿ 27 ಪ್ರದರ್ಶನವನ್ನು ನೀಡಲಾಗಿದೆ. ಇನ್ನು ಮುಂದೆ ಈ ಪ್ರದರ್ಶನಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ, ಚಿತ್ರಮಂದಿರಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಅದೇನೇ ಇರಲಿ, ನಮ್ಮ ಪ್ರತಿಯೊಂದು ಸಿನಿಮಾಗಳು ಕೂಡ ಇದೇ ರೀತಿ ಅಬ್ಬರಿಸಿ ಬೊಬ್ಬೆರಿಯಲ್ಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.